ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವಂತಹ ಸೇಂಟ್ ಮೇರಿಸ್ ದ್ವೀಪಕ್ಕೆ ಪ್ರವೇಶಾವಕಾಶ ಕಲ್ಪಿಸುವ ಟಿಕೆಟ್ ಕೌಂಟರ್ ಅವ್ಯವಸ್ಥೆಯ ಆಗರವಾಗಿದ್ದು, ಈ ಕುರಿತಂತೆ ಓರ್ವ ಪ್ರವಾಸಿಗ ಮತ್ತು ಟಿಕೆಟ್ ಕೌಂಟರ್ನಲ್ಲಿರುವಂತಹ ಸಿಬ್ಬಂದಿಯ ನಡುವಣ ಗಲಾಟೆಗೆ ಸಂಬಂಧಿಸಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸೇಂಟ್ ಮೇರಿಸ್ ದ್ವೀಪದ ಒಳಗಡೆ ಕ್ಯಾಮೆರಾ ಕೊಂಡೊಯ್ಯಲು ಅವಕಾಶ ಇಲ್ಲದಿರುವಾಗ ಕ್ಯಾಮೆರಾವನ್ನ ಲಗೇಜ್ ರೂಮ್ನಲ್ಲಿ ಇರಿಸಿ ಶುಲ್ಕ ಪಾವತಿಸುವ ವಿಚಾರದಲ್ಲಿ ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿರುವುದು ವಿಡಿಯೋದಲ್ಲಿ ಇದೆ. ಇದು ಅವ್ಯವಸ್ಥೆಯ ಆಗರವಾಗಿದೆ. ಪ್ರವಾಸಿಗನ ಮೇಲೆ ಕೌಂಟರ್ ಸಿಬ್ಬಂದಿ ಉಡಾಫೆಯಿಂದ ವರ್ತಿಸಿದ್ದಾರೆ. ಸೇಂಟ್ ಮೇರಿಸ್ ದ್ವೀಪಕ್ಕೆ ತೆರಳುವ ಬೋಟ್ನ ಟಿಕೆಟ್ ದರವು ದುಬಾರಿಯಾಗಿದೆ. ಸೀ ವಾಕ್ನಲ್ಲಿ ಕ್ಯಾಮೆರಾ ಪ್ರವೇಶಕ್ಕೆ ಹಣ ಪಾವತಿಯನ್ನ ಮಾಡಿದರೂ ಸೇಂಟ್ ಮೇರಿಸ್ನಲ್ಲಿ ಕ್ಯಾಮೆರಾಕ್ಕೆ ಅವಕಾಶವ ಇಲ್ಲ ಎಂದೆಲ್ಲ ಈ ಪ್ರವಾಸಿಗ ಆರೋಪವನ್ನ ಮಾಡಿದ್ದಾರೆ. ಸೇಂಟ್ ಮೇರಿಸ್ ದ್ವೀಪದ ಒಳಗಡೆ ಕ್ಯಾಮೆರಾ ನಿಷೇಧವಿದೆ. ಪ್ರವಾಸಿಗರು ತಮ್ಮ ಬಳಿ ಕ್ಯಾಮೆರಾ ಇದ್ರೆ ಅದನ್ನ ನಿಗದಿತ ಶುಲ್ಕವನ್ನ ಪಾವತಿಸಿ ಲಗೇಜ್ ರೂಮ್ನಲ್ಲಿ ಇರಿಸಬಹುದು. ಆದರೆ ಕ್ಯಾಮೆರಾ ಸೇಫ್ ಆಗಿ ಇರಿಸಲು ಲಗೇಜ್ ರೂಮ್ ಸೇಫ್ ಆಗಿಲ್ಲ. ಬಾಗಿಲು ಇಲ್ಲದ ರೂಮ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ಯಾಮೆರಾವನ್ನ ಇರಿಸಿ ಹೋಗುವುದು ಹೇಗೆ ಎಂಬಿತ್ಯಾದಿ ಅವರು ಪ್ರಶ್ನಿಸಿದ್ದಾರೆ. ಕ್ಯಾಮೆರಾವನ್ನೇ ತೆಗೆದು ಬಿಸಾಡುತ್ತೇನೆ ಎಂದು ಸಿಬ್ಬಂದಿ ಉಡಾಫೆಯಿಂದ ಮಾತನಾಡ್ತಾ ಇರುವುದು ಕೂಡ ವಿಡಿಯೋದಲ್ಲಿ ಇದೆ. ಸ್ವಲ್ಪ ಕೀರ್ತಿ ಅಂತ ಕೀರ್ತಿಯ ಕ್ಯಾಮರಾ ಅಲ್ಲ, ಒಂದು ನಿಮಿಷ ಏನಣ್ಣ ಫೋಟೋ ನಮ್ಮ ಸೇಫ್ಟಿಗೆ ಇದು ಮಾಡ್ಕೊಂತ ಇದೀನಿ. ಮಾಸ್ಕ್ ತೆಗಿರಿ. ಏನಕ್ಕೆ ಅಣ್ಣ ನಿಮ್ಗೆ ಅಷ್ಟೇ ಎಲ್ಲ ಇದ್ರೆ ಕ್ಯಾಮರಾ ತೆಗೆದು ಬಿಸಾಡ್ತೇನೆ ಈಗ. ಅಲ್ಲ ನನ್ನ ಸೇಫ್ಟಿನ ಮಾಡ್ಕೊಂತೀನಿ. ಸೇಫ್ಟಿಲಿ ಇರಿದ ಟೋಕನ್ ಕೊಡಿದ್ರೆ ನೀವು ಅದೇ ನಿಮಗೆ ಯಾರು ಹೇಳ್ತಾನ? ನೀವು ಟೋಕನ್ ಕೊಡಿ. ಯಾರು ಹೇಳ್ತಾ ಅದೆಲ್ಲ ತೆಗಿಲಿಕ್ಕೆ? ಟೋಕನ್ ನನಗೆ ಅಷ್ಟಿದೆ ಅಷ್ಟು ಕೆಲಸ ಮಾಡಿ. ಅಲ್ಲ ಅವರು ಫೋಟೋ ಮಾಡಿ ಒಂದ್ ನಿಮಿಷ ಅಕಸ್ಮಾತ್ ಕ್ಯಾಮ್ರಾ ಏನಾದ್ರು ಯಾರು ತೆಗಿಲಿಕ್ಕೆ? ನೀ ಯಾರು ಅಲ್ಲಿ ಬಲ್ ಬಲ್ ಕಡೆಯಿಂದ ಬಾ. ಇನ್ನು ಕ್ಯಾಮರಾ ಅಷ್ಟು ಕೆಲಸ ಮಾಡಿ ನಿಂಗೆ ಮಾಸ್ಕ್ ಹೇಳೋದಕ್ಕೆ ಯಾರು ಹೇಳಿದ್ರು? ನಾನು ಹೇಳ್ತಿಲ್ಲ. ನೀನು ಫೋಟೋ ಕ್ಯಾಮರಾ ತೆಗಿ. ನಾನು ನಿಂಗೆ ಮಾಸ್ಕ್ ಯಾರಿಗೆ ತೆಗಿಲಿಕ್ಕೆ? ಮಾಸ್ಕ್ ಹೊರಗೆ ನಿಲ್ಲ ಬುಡಚ್ಚಿ ಮಾಸ್ಕ್ ಹಾಕೋ. ನೀನು ಫೋಟೋ ಹೊಡ್ಕೊಂಡಿದ್ದಾನೆ ಕ್ಯಾಮರಾ ಇಟ್ಟಿರೋದಕ್ಕೆ ನಿನಗೆ ಸುಮ್ಮನೆ ಮಾತಾಡಿ ಇಲ್ಲಿ ಬಂದು ಬಿಸಾಡ್ತೇನೆ. ಏನು ಸಮಸ್ಯೆ ಇಲ್ಲ ಗೊತ್ತು. ಹೆಂಗ್ ಮಾತಾಡ್ತಾರೆ? ಒಡೆಯಕ್ಕೆ ಬರ್ತಾರೆ ಏನು ನೋಡಿ. ಇದು ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಇಲ್ಲಿ ಲಗೇಜ್ ಕೌಂಟರ್ ಇರ್ತಕ್ಕಂತ ಪರ್ಸನ್ ಇವರು. ಇಲ್ಲಿ ಬಾ, ಇಲ್ಲಿ ಬಾ. ನೋಡಿ ಬರೋರ್ಗೆ ಹಿಂಗೆ ಟೂರಿಸ್ಟ್ ಗಳಿಗೆ ಹಿಂಗ್ ಮಾತಾಡ್ತೀರಾ ನೀವು? ಇಲ್ಲಿ ಬಾ, ಇಲ್ಲಿ ಬಾ. ಫೋಟೋ ತೆಗೆದು ಬಾ ಬಾ. ಹಾಗೆಲ್ಲ ಏನು ಮಾತಾಡುವಾಗ ಅವರ ಹತ್ರ ರೆಸ್ಪೆಕ್ಟ್ ಮಾಡ್ಬೋದು, ಮಾತಾಡ್ಬೇಕು. ನೀವು ಏನು ಮಾತಾಡಿಲ್ಲ ಸರ್. ಅವರು ಏನು ನನ್ನ ಹತ್ರ ರೆಕಾರ್ಡ್ ಇದೆ, ಅವ್ರೇನು ಮಾತಾಡಿಲ್ಲ. ನನ್ನ ಹತ್ರ ರೆಕಾರ್ಡ್ ಇದೆ, ಅವ್ರೇನು ಮಾತಾಡಿಲ್ಲ. ಜವಾಬ್ದಾರಿ ಅವ್ರದ್ದು ಜವಾಬ್ದಾರಿ. ನಾನು ಎಂಟ್ರಿನೇ ಆಗಲ್ಲ ಇಲ್ಲಿ ಮೇರಿ ಐಲ್ಯಾಂಡ್ಗೆ. ನಾನು ಬರೋದೇ ಇಲ್ಲ ಒಳಗಡೆ. ಸರ್ ಇವಾಗ ಈ ಕ್ಯಾಮ್ರಾ ಹೆಂಗ್ ಇಟ್ಟು ಹೋಗ್ತೀರಾ ಇವ್ರ ಮಧ್ಯೆ? ನಾನು ಹೆಂಗ್ ಕ್ಯಾಮ್ರಾ ಇಡ್ಲಿ ಇವಾಗ? ನೀವಿಷ್ಟು ವರ್ಸ್ಟ್ ಆಗಿ ಬಿಹೇವ್ ಮಾಡಿದ್ಮೇಲೆ ನಾನು ಕ್ಯಾಮ್ರಾ ಹೆಂಗ್ ಇಡ್ಲಿ? ಇಲ್ಲಿ ಪರ್ಸನ್ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ. ಇಲ್ಲಿ ಇದ್ದಾರಲ್ಲ ನಿಮ್ಮ ಮಾಸ್ಕ್ ಹಾಕೊಂಡು. ಹೌದು, ಬೇರೆಯವ್ರು ಬಂದು ಕುತ್ಕೊಂಬೋದಲ್ಲ. ಎಲ್ಲ ಓಪನ್ ಇದೆ. ಅಲ್ಲಿ ನೋಡಲ್ಲಿ ಓಪನ್ ಇದೆ. ಎಲ್ಲಿ ಡೋರ್ ಇದೆಯಾ ಅಲ್ಲಿ? ಮತ್ತೆ ಕ್ಯಾಮ್ರಾ ಇಲ್ಲಿ ಕ್ಯಾಮ್ರಾ ಇಡ್ಬೇಕಂದ್ರೆ ಒಂದ್ ಡೋರ್ ಇಲ್ಲ, ಲಾಕರ್ ಇಲ್ಲ. ಕ್ಯಾಮ್ರಾ ಹೆಂಗ್ ಇಡೋದು? ನೀವ್ ಇಲ್ದಿರೋ ಟೈಮಲ್ಲಿ ಯಾರಾದ್ರೂ ಬರ್ಬೋದಲ್ಲ ಇಲ್ಲಿ? ಟೋಕನ್ ನಂಬರ್ ಇದೆ, ಸೇಮ್ ನಂಬರ್. ಅದೇ ಸೇಮ್ ನಂಬರ್ ಅಲ್ಲಿ ನಿಮ್ಗೆ ಸಿಗ್ತದೆ. ಈಗ ಇಲ್ಲಿಂದ ನಾವು ಹೊರಗೆ ಯಾರು ಹೋಗ್ಲಿಕ್ಕೆ ಇಡುದು, ನಮ್ಮ ಶಾಪೇ ನಾವು ಇಲ್ಲಿ ಒಳಗೆ ಬರ್ಲಿಕ್ಕೆ ಕೊಡುದಿಲ್ಲ, ಆಯ್ತಾ? ಎಲ್ಲಿ ಸರ್ ಡೋರೇ ಇಲ್ಲ ಅಲ್ಲಿ? ಡೋರ್ ಇಲ್ಲ ಆದ್ರೆ ನಾವು ಯಾರಿಗೆ ಬರ್ಲಿಕ್ಕೆ ಕೊಡುದಿಲ್ಲ ಇಲ್ಲಿಂದ, ಆಯ್ತಾ ಸರ್? ದಯವಿಟ್ಟು ಇದನ್ನೆಲ್ಲ ಉಂಟಲ್ಲ. ನಾವು ಕ್ಯಾಮರಾ ದೀಪಿ ಕ್ಯಾಮ್ರಾ ಇಡಲ್ಲ ನಿಮ್ದು ಅಲ್ಲಣ್ಣ.